ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಸವಣೂರು ಸೀತಾರಾಮ್ ರೈ ಅವರಿಗೆ ನಾಗರಿಕ ಸನ್ಮಾನ ಸೀತಾಭಿಮಾನ ಕಾರ್ಯಕ್ರಮವು ಪುತ್ತೂರು ಕೊಂಬೆಟ್ಟು ಎಂ ಸುಂದರರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ನಡೆಯಿತು. ಸೀತಾರಾಮ್ ರೈ ಅವರನ್ನ ಬಂಟರ ಭವನದ ಗೇಟಿನ ಬಳಿಯಿಂದ ಚೆಂಡೆ, ಕೊಂಬು, ವಾದ್ಯಘೋಷಗಳೊಂದಿಗೆ ಸಭಾಂಗಣಕ್ಕೆ ಅತಿಥಿಗಳೊಂದಿಗೆ ಬರಮಾಡಿಕೊಳ್ಳಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸಂಸದ ನಳಿನ್ ಕುಮಾರ್ ಕಟೀಲ್, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಮತ್ತು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಹಕಾರಿ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವರಾದ ಎಸ್ ಅಂಗಾರ, ಶಾಸಕ ಸಂಜೀವ ಮಠಂದೂರು, ನಗರಸಭಾಧ್ಯಕ್ಷ ಕೆಜಿ ಬಂದರ್ಜೈನ್, ಮಾಜಿ ಸಚಿವ ಭೀರಮಾನತ್ ರೈ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಸೀತಾರಾಮ್ ರೈ ಅವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಮತ್ತು ಬೆಂಗಳೂರು ಉತ್ತರದ ಸಂಸದ ಡಿವಿ ಸದಾನಂದಗೌಡ ಅವರು ಮಾತನಾಡಿ, ಕ್ಲಾಸ್ಮೇಟಿನ ಕುರಿತು ಮಾತನಾಡಬೇಕಾದ್ರೆ ನಾವಿಬ್ಬರೇ ಇರುವಾಗ ಮಾತನಾಡಬೇಕೇ ಹೊರತು ಮೂರನೆಯವರಿರುವಾಗ ಮಾತನಾಡುವುದು ಸರಿಯಾಗುವುದಿಲ್ಲ ಎಂದು ಮಾತು ಆರಂಭಿಸಿದ ಅವರು, ಸಹಕಾರಿ ಸಂಘ ಬುದ್ಧಿವಂತರ ಕ್ಷೇತ್ರ. ತನ್ನಲ್ಲಿ ಬುದ್ಧಿವಂತಿಕೆ ಇದ್ದು ಕ್ಷೇತ್ರಕ್ಕೆ ಹೋದಾಗ ತಾನು ದಡ್ಡನಂತೆ ಸುಮ್ಮನೆ ಇದ್ದುಕೊಂಡು ಎಲ್ಲವನ್ನ ತಿಳಿದುಕೊಳ್ಳುವ ಕೆಲಸ ಮಾಡಬೇಕು. ಆಗ ಸಹಕಾರಿ ಕ್ಷೇತ್ರ ಯಶಸ್ವಿಯಾಗ್ತಿದೆ ಎಂದು ಹೇಳಿದ್ರು. ಸಹಕಾರಿ ಆಗಬೇಕು ಅಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ಅವನಿಗೆ 2-3 ಗುಣಗಳಿರಬೇಕು. ಅಂದ್ರೆ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥದ್ದು. ಈಗಾಗಲೇ ನಮ್ಮ ಜೇವಿಯರು ಹೇಳಿದ ರೀತಿಯಲ್ಲಿ ರಾಜಕಾರಣ ಬೇಡ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಅವರಿಗೆ ಸತ್ವಕ್ಕೂ ಬೇಕು, ಮಠಂದು ಬೇಕು. ಹಾಗಿದ್ರೆ ರಾಜಕಾರಣದಿಂದ ಯಾರಾದರೂ ಒಬ್ಬರೊಟ್ಟಿಗೆ ಇರಬೇಕಾಗಿತ್ತು. ಆದ ಕಾರಣ ಎಲ್ಲರನ್ನು ಒಟ್ಟಿಗೆ ಸೇರಿಸುವಂಥದ್ದೇ ಸಹಕಾರ, ಈ ಅದ್ಭುತ ತತ್ವದಲ್ಲಿ ನಡೆಯುವಂಥದ್ದು. ಒಂದು ಕುರುಡರ ಸಭೆಗೆ ಹೋದ್ರೆ ಅಲ್ಲಿ ಆನೆಯಾಗಿರ್ಬೇಕಂತೆ ನಾವು. ಆ ಕುರುಡನಿಗೆ ಏನು ಬೇಸರ ಆಗಬಾರ್ದು. ಅವನಿಗೆ ಮನಸ್ಸಲ್ಲಿ ಹೇಗುಂಟ ಹಾಗೆ, ಸೊಂಡಿಲನ್ನು ಮುಟ್ಟಿದ್ರೆ ಹಗ್ಗ, ಕಾಲನ್ನು ಮುಟ್ಟಿದ್ರೆ ಕಂಬ, ಅದರ ದೇಹವನ್ನು ಮುಟ್ಟಿದ್ರೆ ಆನೆ, ಗೋಡೆ, ಈ ರೀತಿ ಅವನಿಗೆ ಮನಸ್ಸಲ್ಲಿ ಏನುಂಟ ಆ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಇರುವಂಥ ರೀತಿಯಲ್ಲಿ ಇರಬೇಕು. ಅಂದರೆ ಒಬ್ಬ ಕುರುಡರ ಇದಕ್ಕೆ ಹೋದರೆ ಅವನು ಆನೆ ಆಗಿರಬೇಕು ಅಂತ. ಹಾಗಾದ್ರೆ ಕಿವುಡರ ಅಲ್ಲಿಗೆ ಹೋದ್ರೆ ಹೇಗಿರಬೇಕು? ಒಂದು ಕಿವುಡರ ಸಭೆಗೆ ಸಮಾವೇಶಕ್ಕೆ ಹೋದ್ರೆ ಶಬ್ದದಂತಿರಬೇಕು. ಅವ್ರಿಗೆ ಏನೇ ದಂಗಣ ಹಾಕಲಿ, ಏನೇ ದಿಂಗಿನ ಹಾಕಲಿ, ಅವರ ಶಬ್ದ ಅವನಿಗೆ ಕೇಳೋದೇ ಇಲ್ಲ. ಆದ ಕಾರಣ ಅವನಷ್ಟಕ್ಕೆ ಖುಷಿಯಾಗಿರ್ತಾನೆ. ಆದ ಕಾರಣ ಅವ್ರನ್ನ ಖುಷಿಯಲ್ಲಿ ಇರ್ಬೇಕಾದ್ರೆ ಇವರು ಶಬ್ದ ಮಾಡ್ತಾ ಇದ್ರು ಏನು ತೊಂದರೆ ಆಗೋದಿಲ್ಲ. ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ಜಗತ್ತಿನಲ್ಲಿ ಸಾಧನೆ ಮಾಡಿ ತನ್ನ ಜೀವನವನ್ನ ಸಮಾಜಕ್ಕೆ ಅರ್ಪಣೆ ಮಾಡಿ ನಕ್ಷತ್ರಗಳಾದವರಲ್ಲಿ ಒಬ್ಬರು ಸವಣೂರು ಸೀತಾರಾಮ್ ರೈ ಎಂದು ಹೇಳಿದ ಅವರು, ಏನೂ ಇಲ್ಲದ ಸವಣೂರು ಗ್ರಾಮ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪರಿವರ್ತನೆಯಾಗಿದ್ರೆ ಅದಕ್ಕೆ ಸವಣೂರು ಸೀತಾರಾಮ್ ರೈ ಅವರ ಕೊಡುಗೆ ಅದ್ಭುತವಾಗಿದೆ ಎಂದು ಹೇಳಿದ್ರು. ಹೇಗೆ ಸುಳ್ಳುವನ್ನ ಕುರುಂದಿ ವೆಂಕಟರಮಣಗೌಡರ ಹೆಸರಿನ ಜೊತೆ ನಾವು ಜೋಡಿಸ್ತೇವೆ, ಮಣಿಪಾಲವನ್ನ ಪೈ ಗ್ರೂಪುಗಳ ಜೊತೆ ಹೇಗೆ ಜೋಡಿಸ್ತೇವೆ, ನಿತ್ಯವನ್ನ ಹೆಗಡೆಯವರ ಹೆಸರಿನಲ್ಲಿ ಜೋಡಿಸ್ತೇವೆ, ಮುಂದಿನ ದಿನಗಳಲ್ಲಿ ಸವಣೂರು ಸೀತಾರಾಮ್ ರೈ ಅವರ ಸಾಧನಾ ಕ್ಷೇತ್ರವಾಗಿ ಅದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರವಾಗಿ ಪರಿವರ್ತನೆ ಆಗುವುದಕ್ಕೆ ಸೀತಾರಾಮ್ ರೈ ಅವರ ಕೊಡುಗೆ ಅದ್ಭುತವಾಗಿರುತ್ತೆ. ಹೀಗೆ ಒಂದು ಶಿಕ್ಷಣದ ಕಾಶಿಯಾಗಿ ಬೆಳೆಸಿರ್ತಕ್ಕಂಥ ಸೀತಾರಾಮ್ ರೈ ಅವರು ಒಂದು ಸಹಕಾರಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದವರು. ನನಗನಿಸಿದೆ, KNF ನಿರ್ದೇಶಕರಾಗಿ, DCC ಬ್ಯಾಂಕಿನ ನಿರ್ದೇಶಕರಾಗಿ ಒಂದು ಸಹಕಾರಿ ರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಸೀತಾರಾಮನ್ನ ನಿಜವಾಗಿರ್ತಕ್ಕಂಥ ಸಹಕಾರಿ ಹೇಗೆ ಮೊಳಲಿ ಶಿವರಾಯರಿಂದ ಹಿಡಿದು ಇವತ್ತಿನ MN ರಾಜೇಂದ್ರ ಕುಮಾರ್ ಅವರಿಗೆ ದಕ್ಷಿಣ ಕನ್ನಡ ಅದು ಸಹಕಾರಿ ರಂಗದ ಕಾಶಿ ಅಂತ ಹೇಳಬಹುದು, ಸಹಕಾರಿ ಕ್ಷೇತ್ರದ ಕಾಶಿ. ಇಂತಹ ಕಾಶಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರವಾಗಿ ಮೂಡಿ ಬಂದವರು ಸೀತಾರಾಮ್ ರೈ ಅವರು ತಮ್ಮ ಸಾಧನಾಶೀಲತೆಯಿಂದ, ಸಹಕಾರಿ ಮನೋಭಾವನೆಯಿಂದ ಅದ್ಭುತವಾಗಿರ್ತಕ್ಕಂಥ ಸಾಧಕರಾಗಿದ್ದಾರೆ. ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಬೊಮ್ಮಾಯಿಯವರಿಗೆ, ಸಹಕಾರಿ ಸಚಿವರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ಮತ್ತು ಸೀತಾರಾಮ್ ರೈ ಅವರ ಹೆಸರನ್ನ ಪ್ರಕಟೀಕರಣ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಜವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸುವಾಗಿ ನೀವು ಸಾಧನೆ ಅಂತ. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವರಾದ ಎಸ್ ಅಂಗಾರ ಅವರು ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಸೀತಾರಾಮ್ ರೈ ಅವರಿಗೆ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವುದು ನನ್ನ ಕ್ಷೇತ್ರಕ್ಕೆ ಅಭಿಮಾನವಿದೆ. ಬದುಕಿನಲ್ಲಿ ನಾವು ನಮ್ಮತನವನ್ನ ಉಳಿಸಿಕೊಂಡು ಬದುಕುವುದು ಬಹಳ ಪ್ರಮುಖ. ಆ ರೀತಿಯ ಬದುಕನ್ನ ಸೀತಾರಾಮ್ ರೈ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಎಂದು ಹೇಳಿದ್ರು. ಮನೆತನದ ಹೆಸರು ಇಟ್ಟುಕೊಳ್ಳುವುದು ಮುಖ್ಯ ಅಲ್ಲ, ಮನೆತನವನ್ನು ಉಳಿಸಿಕೊಳ್ಳುವುದು ಭಾರಿ ಮುಖ್ಯ. ಆದ್ರೆ ಆ ರೀತಿಯ ಒಂದು ಮನೆತನ ಏನಿದೆ, ತನ ಏನಿದೆ, ಅದನ್ನು ಕೂಡ ಉಳಿಸಿಕೊಳ್ಳುವುದರ ಮೂಲಕ
ಏನು ತಮ್ಮ ಹಿರಿಯರ ಒಂದು ಅಪೇಕ್ಷೆಗಳಿತ್ತು, ಹಿರಿಯರ ಒಂದು ಕಾರ್ಯ ಸಾಧನೆಗಳಿತ್ತು, ಅದನ್ನು ನೆನಪಿಸಿಕೊಂಡು ಮತ್ತೆ ಅದನ್ನು ಬೆಳೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ರೀತಿಯಲ್ಲಿ ತಮ್ಮತನವನ್ನು ಉಳಿಸಿಕೊಂಡು ಅವರಿಗೆ ಮನೆತನವನ್ನು ಉಳಿಸಿಕೊಂಡು ಈ ರೀತಿಯ ಒಂದು ಕಾರ್ಯಕ್ಷೇತ್ರದಲ್ಲಿ ಆ ರೀತಿಯ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಎಲ್ಲ ರೀತಿಯ ವಿಚಾರವನ್ನು ಉಳಿಸಿಕೊಂಡು ಇವತ್ತು ಆ ರೀತಿಯ ಒಂದು ಹೆಸರನ್ನ ಪಡ್ಕೊಂಡಿದ್ದಾರೆ, ಆ ಒಂದು ಗೌರವವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಕ್ಷೇತ್ರದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಮತ್ತೆ ಅವರ ಬದುಕು ಅತ್ಯಂತ ಯಶಸ್ವಿಯಾಗಲಿ, ದೇವರು ಆ ರೀತಿಯ ಒಂದು ಅನುಗ್ರಹವನ್ನು ಅನುಭವಿಸಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ ನನ್ನ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಮತ್ತು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಹಕಾರಿ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಮಾಜಿ ಸಚಿವ ರಮಾನಾಥ್ ರೈ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ನಗರಸಭೆಯ ಅಧ್ಯಕ್ಷ ಕೆಜಿ ವಂದರ್ ಜೈನ್, ಶಾಸಕ ಸಂಜೀವ ಮಠಂದೂರು, ನಾಗರಿಕ ಸನ್ಮಾನ ಸಮಿತಿಯಿಂದ ಸೀತಾಭಿಮಾನ ಸನ್ಮಾನ ಸ್ವೀಕರಿಸಿದ ಕೆ ಸೀತಾರಾಮ್ ರೈ ಸವಣೂರು, ನಾಗರಿಕ ಸನ್ಮಾನ ಸಮಿತಿ ಅಧ್ಯಕ್ಷ ಶಶಿಕುಮಾರ್ ರೈ ಪಾಲ್ಯೋಟು, ಝೇವಿಯರ್ ಡಿಸೋಸಾ, ನಾಗರಿಕ ಸನ್ಮಾನ ಸಮಿತಿಯ ಕೋಶಾಧಿಕಾರಿ ಸವಣೂರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್, ಪಿಕೆ ಸೀತಾರಾಮ್ ರೈ ಕೇದಂಬಾಡಿ ಗುತ್ತು ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.